सुहेल बद्रिया हेल्थी सरी बल्ती बद्रिया फ्रेंड्स रेड नटराज शिवाजी फिजिकल सतीश पांड ಆರು ಸೊನ್ನೆ ಇನ್ನು ಮಾಸ್ಟರ್ ಸುಲ್ತಾನ್ ಒಳಗಡೆ ರಿಪಿಚಿಗೆ ಆಡ್ತಕ್ಕಂಥವ್ರು ಫರಾಜ್ ಬದ್ರಿಯಾ ಕ್ರಿಕೆಟರ್ಸ್ ರೆಡ್ ಕಾಸ್ಟ್ಯೂಮ್ ಹಾಗೂ ಸಿದ್ದು ಶಿವಾಜಿ ಫಿಸಿಕಲ್ ರೆಡಿಯಾಗಿ ಬರ್ಬೇಕು ನೀವಿಬ್ರು. ಅದೇ ರೀತಿ ಇನ್ನೊಂದು ರಿಪಿಚ್ ಅದರಲ್ಲಿ ಶಹೀಮ್ ಬದ್ರಿಯಾ ಸೂರತ್ಕಲ್ ರೆಡ್ ಹಾಗೂ ಹರ್ಷಿತ್ ರಾಮಾಂಜನೇಯ ಆಡ್ಯಾರ್ಪಡ ರೆಡಿ ಇರ್ಬೇಕು ನೋಡಪ್ಪ ಬ್ಲೂ ಕಾಸ್ಟ್ಯೂಮ್ದಲ್ಲಿ ನೀವು ರೆಡಿಯಾಗಿ ಬರ್ಬೇಕು ನೋಡಪ್ಪ ಅಲ್ಲಿ. ಅದೇ ರೀತಿ ತನುಷ್ ಬಿ ಬೆಂಗ್ರೆ ರೆಡ್ ಮಾರುತಿ DP ಚಿತ್ರಾಪುರ ಬ್ಲೂ ನೀವು ರೆಡಿಯಾಗಿರ್ಬೇಕಲ್ಲಿ. ಇನ್ನು 65 kg ವಿಭಾಗದಲ್ಲಿ ರಿಪಿಚಿಗೆ ಆಡ್ತಕ್ಕಂಥವ್ರು ವೇಲ್ರಾಜ್ DP ಚಿತ್ರಾಪುರ ನೀವು ರೆಡಿ ಇರ್ಬೇಕಲ್ಲಿ. ಅದೇ ರೀತಿ ಮನೋಜ್ ಸರ್ಕಸ್ ನೀವು ಸಹ ರೆಡಿ ಇರ್ಬೇಕು ಬ್ಲೂ ಕಾಸ್ಟ್ಯೂಮಲ್ಲಿ. ಈಗೇನು ಹೇಳಿದಾವಲ್ಲ ರಿಪಿಚಿಗೆ ಆಡ್ತಕ್ಕಂಥವ್ರು ಎಲ್ಲ ರೆಡಿ ಇರ್ಬೇಕು ನೋಡ್ರಪ್ಪ ನೀವು. ಅದಾದ್ಮೇಲೆ ತೃತೀಯ ಸ್ಥಾನವನ್ನು ಆಡಿಸ್ತು ನಾವು. ಎರಡು ಒಂದು ರೆಡ್ಡಿಗೆ 2 ಬ್ಲೂಗೆ 1 8-1 ಸ್ಕೋರ್. ಸುಹೇಲ್ ಹಾಗೂ ನಟರಾಜ್ ರೆಡಿಯಾಗಿ ಬರ್ತಿದ್ರು. ಈ ಒಂದು ಕುಸ್ತಿ ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಕುಸ್ತಿಯ ಹಿರಿಯ ಕುಸ್ತಿಪಟು ಶ್ರೀಯುತ ಕುಮಾರ್ ಕೋಟ್ಯನ್ ಈಗಾಗಲೇ ವೇದಿಕೆಯಲ್ಲಿದ್ದಾರೆ. ಬದ್ರಿಯಾ ಹೆಲ್ತ್ ಲೀಗ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕುಸ್ತಿ ಸಂಘದ ಪರವಾಗಿ ಅವರನ್ನು ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಶ್ರೇಯಸ್ಸರು 48 kg ವಿಭಾಗದ ಹ್ಯಾಟ್ರಿಕ್ ವೀರರು ಕೂಡ ಹೌದು. ಕೊಕ್ಕರೆ ಸ್ಪೆಷಲಿಸ್ಟ್ ಅಂತಲೇ ಹೆಸರನ್ನು ಪಡೆದಂಥ ಕುಮಾರ್ ಕೋಟ್ಯನ್ ನಮ್ಮೊಂದಿಗಿದ್ದಾರೆ. ಅವರನ್ನು ಮತ್ತೊಮ್ಮೆ ಸಂಘಟಕರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. 8-2 ಅದೇ ರಿಪಿಚಿಗೆ ಯಾರ್ಯಾರನ್ನ ಕಾಲ್ ಮಾಡಿದೀವಿ ಎಲ್ಲ ರೆಡಿ ಆಗಿರ್ಬೇಕು ನೀವು. ಎಸ್ 12 ಅಂಕಗಳಾಗಿದೆ. ಹಾಗಾಗಿ ಫೈನಲ್ ಹಂತವನ್ನು ತಲುಪಿದ್ದಾರೆ ಅವರು.
ಅಜಯ್ ಬಿ ಬೆಂಗ್ರೆ ಅವರು. ಅಲ್ಲಿ ತೃತೀಯ ಸ್ಥಾನಕ್ಕೆ ಆಡ್ತಕ್ಕಂಥವರು ಪ್ರಥಮ್ DH ದಟಲ್ಗಾಡು ಹಾಗೂ ಓರ್ವಿನ್ ಲ್ಯಾನ್ಸಿ ಶಿವಾಜಿ ಫಿಸಿಕಲ್ ಇವರು ತೃತೀಯ ಸ್ಥಾನಕ್ಕೆ ಕುಸ್ತಿಯನ್ನು ಆಡಬೇಕು ಅವರು. ಮತ್ತೊಂದು ಸೆಮಿಫೈನಲ್ 84 kg ವಿಭಾಗದಲ್ಲಿ ಸುಹೇಲ್ ಬದ್ರಿಯಾ ಫ್ರೆಂಡ್ಸ್ ಹಾಗೂ ನಟರಾಜ್ ಶಿವಾಜಿ ಫಿಸಿಕಲ್. ಇನ್ನು ಪ್ಲಸ್ 84 kg ವಿಭಾಗದಲ್ಲಿ ಜೆಸನ್ ಅಲಿ ಬದ್ರಿಯಾ ಹೆಲ್ತ್ ಲೀಗ್ ಹಾಗೂ ಯೂನಸ್ ಬದ್ರಿಯಾ ಸ್ಪೋರ್ಟ್ಸ್ ಅವರು ರೆಡಿಯಾಗಿ ಬರ್ಬೇಕಲ್ಲಿ. ಅದೇ ರೀತಿ ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಹಾಗೂ ನವೀದ್ ಬದ್ರಿಯಾ ಹೆಲ್ತ್ ಲೀಗ್ ರೆಡಿಯಾಗಿರ್ಬೋದು. ಇನ್ನು ತುಳುನಾಡ ಕುಮಾರ ವಿಭಾಗದಲ್ಲಿ ಗಗನ್ ಶೆಟ್ಟಿ ಶಿವಾಜಿ ಫಿಸಿಕಲ್ ರೆಡಿ ಇರಬೇಕು. ಅನನ್ಯ ಬಿ ಬೆಂಗ್ರೆ ನೀಲಿ ಕಾಸ್ಟ್ಯೂಮ್ನಲ್ಲಿ ರೆಡಿ ಇರಬೇಕು ನೀವು. ಅಶ್ವಿನ್ ರಾಮಾಂಜನೇಯ ಅಡ್ಯಾರ್ ಪಡವ್ ಹಾಗೂ ನಾಗರಾಜ್ DP ಚಿತ್ರಪುರ ನೀವು ಸಹ ರೆಡಿ ಇರಬೇಕು. ನೆಕ್ಸ್ಟ್ ಜಿಸನ್ ಅಲಿ ಬದ್ರಿಯಾ ಹೆಲ್ತ್ ಲೀಗ್ನ ಅಧ್ಯಕ್ಷರು ಹಾಗೂ ಯೂನಸ್ ಬದ್ರಿಯಾ ಸ್ಪೋರ್ಟ್ಸ್ನ ಕುಸ್ತಿಪಟು ನೀಲಿ ಕಾಸ್ಟ್ಯೂಮ್ನಲ್ಲಿ. ಸ್ವತಂತ್ರವರು ಡೈರೆಕ್ಟ್ 3rd ಪ್ಲೇಸಿಗೆ ಆಡ್ಬೇಕಪ್ಪ ನೀವು. ವಿಸಲ್ ಕೇಳ್ರಿ ಇವ್ರೆ, ಡ್ಯಾನ್ಸಿ ಅವರೇ, ವಿಸಲನ್ನು ಅಬ್ಸರ್ವ್ ಮಾಡಿ, ವಿಸಲ್ ಕೇಳಿ. 0-1 ಸ್ಕೋರ್. ಘನಶ್ಯಾಮ್ ರೆಡಿ ಇದ್ದೀರಿ? ಸುಹೇಲ್ ಬದ್ರಿಯಾ ಫ್ರೆಂಡ್ಸ್, ಸುಹೇಲ್ ರವರು ಬದ್ರಿಯಾ ಫ್ರೆಂಡ್ಸ್. ಇನ್ನು ಪ್ಲಸ್ 84 kgನಲ್ಲಿ ಇಶ್ರಾರ್ ಪಾಷಾ ಶಿವಾಜಿ ಫಿಸಿಕಲ್ ರೆಡ್, ಅದೇ ರೀತಿ ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಬ್ಲೂ, ಇಬ್ಬರು ಸಹ ಶಿವಾಜಿ ಫಿಸಿಕಲ್ನವರು ರೆಡಿಯಾಗಿ ಬರ್ಬೇಕು ನೀವು. ಇಸ್ರಾರ್ ಪಾಷಾ ಹಾಗೂ ಪ್ರಜ್ವಲ್. ಸ್ಕೋರ್ 2-1. ಸ್ಕೋರ್ 6-1. ಸತೀಶ ಸ್ಕೋರು? ಓಕೆ, 6-1. ಏಳು ಒಂದು ಸ್ಕೋರ್.
ಸ್ಕೋರ್ 9-1. ಟೈಮ್ ಆಫ್ ಸ್ಕೋರ್ 9-1. ಎಲೆಕ್ಟ್ರಿಷಿಯನ್ ಎಲ್ಲಿದ್ರು? ನೀಲಿ ಅವರಿಗೆ 2 ಅಂಕ, ಮತ್ತೆರಡು ಅಂಕ ನೀಲಿ ಅವರಿಗೆ. ನೋಡಿ 9-5 ಆಯ್ತು ಸ್ಕೋರು. 9-5. ನೋಡ್ರಿ, ಇಲ್ಲಿ ಒಂದು ತಿಳ್ಕೊಳ್ಬೇಕಾಗಿದ್ದಿಷ್ಟೇ ಕೋಚ್ಗಳಾದಂಥವ್ರಲ್ಲಿ ಅವನಿಗೆ ಒಂದೇ ಒಂದು ಅಂಕ, 2 ಅಂಕ ಬೇಕಾಗಿತ್ತು. ನೀವೇನು ಮಾಡಿದ್ರಿ ಅಂತಂದ್ರೆ ಡಿಫೆನ್ಸ್ ಆಡ್ಸಕ್ ಹೋದ್ರಿ. ಅಲ್ಲಿ ಡಿಫೆನ್ಸ್ ಆಡಿದ್ಕೆ ಏನಾಯ್ತು ಅಂತಂದ್ರೆ 5 ಪಾಯಿಂಟ್ ಕಳ್ಕೊಂಡ ಅವನಲ್ಲಿ. ಇದು ನಿಮಗೆ ನಾವು ಇದು ಮಾಡ್ತಾ ಇಲ್ಲ, ನೆಕ್ಸ್ಟ್ ಆದ್ರೂ ತಿಳ್ಕೊಂಡ್ರಿ. ಕುಸ್ತಿ ಆಡ್ತಾ ಇದ್ದಾನೆ ಅಂತಂದ್ರೆ ಡಿಫೆನ್ಸ್ ನೋಡಿದ್ರೆ 9-9. ನೋಡಿ, ಅಲ್ಲಿ ಕೂತ್ಕೊಂತಾರೆ ಅವರು. ದಯವಿಟ್ಟು ಮಕ್ಕಳಿಗೆ ಹೇಳ್ಕೊಡುವಾಗ ಅಲ್ಲಣ್ಣ, ಮಲಣ ಎದ್ದುಂಟೆಲ್ಲೋ ಮಲಣ, ಹುಡುಗಿಗೆ ಹೇಳಿ. ಈ ಕುಸ್ತಿನ ಅವಾಗೆ ಆಡಿಸಿದ್ರೆ ಮಲ್ಲಣ್ಣ ನೀನು ಓಡೋಗ್ತೀಯಲ್ಲ ಅಲ್ಲಿ. ಅಲ್ಲ, ಇದು ನೋಡಿ, ಯಾಕಂದ್ರೆ ನಾನು ಯಾರಿಗೂ ಡಿಸ್ಕರೇಜ್ ಮಾಡ್ತಾ ಇಲ್ಲ. ಕೆಲವೊಮ್ಮೆ ಇದು ತಪ್ಪು ಮಾಡ್ತಿರ್ತೀವಿ ನಾವು. ಪಾಯಿಂಟ್ ಲೀಡ್ ಆದ ತಕ್ಷಣ ನಾವೇನ್ಬಿಡ್ತೀವಿ, ಡಿಫೆನ್ಸ್ ಮಾಡ್ರಿ. ನಿಜವಾಗ್ಲೂ ಆ ಥರ ಅಲ್ಲ. ಅವ್ನು ಆಡ್ತಾ ಇದ್ದಾನೆ ಅಂತಂದಾಗ ಆಡ್ಕೊಂಡು ಪಾಯಿಂಟ್ ಗಳಿಸ್ಬೇಕನ್ನ. ಭಾಳ ಟಫ್ ಇತ್ತು ಅಂತಂದಾಗ ಅದು ಮಾಡ್ಬೇಕಾಗಿತ್ತೇನೆ, ಅದನ್ನು ಮಾಡಬಾರ್ದು ಅಂತೇನಿಲ್ಲ. ಸಮಯ ನೋಡಿ ಮಾಡ್ಕೋಬೇಕನ್ನ. ಈ ಒಂದು ಕುಸ್ತಿನಲ್ಲಿ ಪ್ರಥಮ್ ಅವರು ತೃತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಘನಶ್ಯಾಮ್ ಬರ್ರಿ ಒಳಗಡೆ. ಘನಶ್ಯಾಮ್, ಆಂಜನೇಯ ಶಶಿತ್ಲು ಹಾಗೂ ಸುಹೇಲ್ ಬದಿಯಾ ಫ್ರೆಂಡ್ಸ್. ಈ ಒಂದು ಕುಸ್ತಿಪಟುಗಳಿಗೆ ಸೂರ್ಯನಾರಾಯಣರವರು, ಜಗದೀಶ್ ಅಮೀನ್ ಅವರು, ಯತೀಶ್ ಹಾಗೂ ರಾಕೇಶ್. ಯತೀಶ್ ಅವರು ನಿಮಗೆ ಗೊತ್ತಿದೆ, ತುಳುಕುಮಾರ್ ಪ್ರಸಾದ್ ಹೌದು, ಹಾಗೂ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಫಿಸಿಕಲ್ ಡೈರೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಯತೀಶ್ ಅವರು, ಹಾಗೂ ತುಳುನಾಡು ಕುಮಾರಿನ ಪ್ರಶಸ್ತಿ ವಿಜೇತರು. ಸಾಕಷ್ಟು ಬಾರಿ ವಿಶ್ವವಿದ್ಯಾನಿಲಯ ಮಟ್ಟದಲ್ಲೂ ಕುಸ್ತಿಯನ್ನು ಆಡಿ ಅಂತರ ವಿಶ್ವವಿದ್ಯಾಲಯಕ್ಕೆ ಹೋದಂಥವರು. ಹಾಗೂ ಸೂರ್ಯನಾರಾಯಣರವರು, ಜಗದೀಶ್ ಅಮೀನ್ರವರು ಹಾಗೂ ರಾಕೇಶ್ ರವರು. ರಾಕೇಶ್ ಬರೀ ಒಳಗಡೆ. ಅಧ್ಯಕ್ಷ ಜಿಶನ್ ಅಲಿ ಅವರು ಈ ಒಂದು ಕುಸ್ತಿಪಟುಗಳಿಗೆ ಆಶೀರ್ವಾದವನ್ನು ಮಾಡ್ತಿದ್ದಾರೆ. ಸೂರ್ಯನಾರಾಯಣರವರು, ಜಗದೀಶ್, ಯತೀಶ್ ಹಾಗೂ ರಾಕೇಶ್ ಮತ್ತು ಜಿಶನ್ ಅಲಿ ಅವರಿಗೆ PHL ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಸರ್. ಇದು 84 kg ಭಾಗದ ತೃತೀಯ ಸ್ಥಾನದ ಕುಸ್ತಿ. ಇದು ಘನಶ್ಯಾಮ್ ಹಾಗೂ ಸುಹೇಲ್ ಬದ್ರಿಯಾ ಫ್ರೆಂಡ್ಸ್. ಇದನ್ನು ಇನ್ನು
ಇನ್ನು ಪ್ಲಸ್ 84 kg ವಿಭಾಗದಲ್ಲಿ ಹೊಲ್ ಹೊಲ್ 4 ಅಂಕ ನೀಲಿ ಪಟ್ಟಿಯವರಿಗೆ. ಹೊಲ್ ಹಲೋ 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 ಹೊಲ್ ಈಗ ನಡೀತಾ ಇರ್ತಕ್ಕಂಥ ಕುಸ್ತಿ 84 kg ವಿಭಾಗದಲ್ಲಿ. ಇದಾದ ಮೇಲೆ ಪ್ಲಸ್ 84 kg ವಿಭಾಗದಲ್ಲಿ ಇಸ್ರಾರ್ ಪಾಷಾ ಶಿವಾಜಿ ಫಿಸಿಕಲ್ ಹಾಗೂ ಪ್ರಜ್ವಲ್ ಶಿವಾಜಿ ಫಿಸಿಕಲ್. ಇದಾದ ಮೇಲೆ ಕುಸ್ತಿ ನಡೀತಿದೆ ಫಸ್ಟ್ ಆ್ಯಂಡ್ ಸೆಕೆಂಡಿಗೆ. ಮೊದಲನೇದಾಗಿ 42 kg ವಿಭಾಗದಲ್ಲಿ ರೆಡಿ ಇರಬೇಕಾಗಿದ್ದು ಕುಸ್ತಿಪಟುಗಳು ಮೇಘರಾಜ್ ಟಿ ಪಿ ಚಿತ್ರಾಪುರ ರೆಡ್, ಅದೇ ರೀತಿ ಅಕ್ಷಯ್ ಶಿವಾಜಿ ಫಿಸಿಕಲ್ ಬ್ಲೂ ಕಾಸ್ಟ್ಯೂಮ್. ಇನ್ನು 46 kg ವಿಭಾಗದಲ್ಲಿ ಪ್ರವೀಣ್ ಡಿ ಪಿ ಚಿತ್ರಾಪುರ ರೆಡ್ ಹಾಗೂ ಅಜಿತ್ ವಿ ಬಿ ಬೆಂಗರೆ ಬ್ಲೂ ನೀವು ರೆಡಿ ಇರಬೇಕಾಗಿದ್ದು. ಇನ್ನು 50 kg ವಿಭಾಗದಲ್ಲಿ ಇಸ್ಮಾಯಿಲ್ ಜಸೀಮ್ ಬದ್ರಿಯಾ ಹೆಲ್ತ್ ಲೀಗ್ ರೆಡ್, ಅದೇ ರೀತಿ ಪ್ರಕಾಶ್ ಡಿ ಪಿ ಚಿತ್ರಾಪುರ ಬ್ಲೂ ನೀವು ರೆಡಿ ಇರ್ಬೇಕು ನೋಡಪ್ಪ. ನಿಮ್ಮ ತಯಾರಿಯಲ್ಲಿ ಇರ್ಬೇಕು, ನಾವು ಕಾಲ್ ಮಾಡಿದಾಗ ನೀವು ಬರಬೇಕು. ಇನ್ನು 57 kg ವಿಭಾಗದಲ್ಲಿ ನಶಾಲ್ ಅಹಮದ್ ಬದ್ರಿಯಾ ಹೆಲ್ತ್ ಲೀಗ್ ರೆಡ್, ಅದೇ ರೀತಿ ನಿತಿನ್ ಆರ್ ಟಿ ವಿ ಎಸ್ ತಟ್ಟಲಕಾಡು ಬ್ಲೂ. ಇನ್ನು 65 kg ವಿಭಾಗದಲ್ಲಿ ಸುಪ್ರೀತ್ ಶಿವಾಜಿ ಫಿಸಿಕಲ್ ರೆಡ್ ಹಾಗೂ ದೀಪಕ್ ಶಿವಾಜಿ ಫಿಸಿಕಲ್ ಬ್ಲೂ ನೀವು ಸಹ ರೆಡಿ ಇರಬೇಕು ಅಲ್ಲಿ. ಇನ್ನು 84 kg ವಿಭಾಗದಲ್ಲಿ ಅಜಯ್ ವಿ ಪಿ ಬೆಂಗರೆ ರೆಡ್ ಹಾಗೂ ನಾಗರಾಜ್ ಶಿವಾಜಿ ಫಿಸಿಕಲ್ ಬ್ಲೂ ನೀವು ರೆಡಿ ಇರಬೇಕು. ಇನ್ನು ಈಗ 10-4 ಸ್ವರ್ಗಗಳ ಅಂತರದಲ್ಲಿ ಕುಸ್ತಿ ನಡೀತಾ ಇದೆ, 2ನೇ ಸುತ್ತಿನ ಕುಸ್ತಿ. ಈಗ ಅದಾದಮೇಲೆ ಇನ್ನು ಮಾಸ್ಟರ್ ಸುಲ್ತಾನ್ ವಿಭಾಗದಲ್ಲಿ ರೆಡಿ ಇರಬೇಕು ಅವರು. ಕ್ರಿಶ್ ಆಂಜನೇಯ ಶಶಿತ್ಲು ಹಾಗೂ ಅದೇ ರೀತಿ ತಸ್ವೀರ್ ಬದ್ರಿಯಾ ಹೆಲ್ತ್ ಲೀಗ್ ಕುಸ್ತಿಪಟ್ಟು ರೆಡಿ ಇರಬೇಕು. ಇನ್ನು ಮಾಸ್ಟರ್ ಶಿವಾಜಿ ಒಳಗಡೆ ಶಹಾಬ್ ಬದ್ರಿಯಾ ಸ್ಪೋರ್ಟ್ಸ್ ಹಾಗೂ ಇಸಾಮ್ ಬದ್ರಿಯಾ ಹೆಲ್ತ್ ಲೀಗ್ ಅವರು ರೆಡಿ ಇರಬೇಕು. 10 ಅಂಕಗಳ ಅಂತರದಿಂದ ಕುಸ್ತಿ ತೀರ್ಮಾನ ಆಗಿದೆ. ಇದರಲ್ಲಿ ಘನಶ್ಯಾಮ್ ಆಂಜನೇಯ ಶಶಿತ್ಲನ ಕುಸ್ತಿಪಟ್ಟು ಅವರು ಜಯವನ್ನು ಸಾಧಿಸಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಆಂಜನೇಯ ಶಶಿತ್ಲು ರೆಡ್ ಕಾಸ್ಟ್ಯೂಮ್ ಹಾಗೂ ತಸ್ವೀರ್ ಪಿ ಎಚ್ ಎಲ್ನವರು ನೀವು ಸಹ ರೆಡಿ ಆಗಿರ್ಬೇಕು ನೋಡಪ್ಪ ಅಲ್ಲಿ ಬೇಗ. That's good. Score 2-4.
ಸ್ಕೋರ್ 2-4 ಕುಸ್ತಿ ನಡೀತಾ ಇರೋದು 2-4. ರೆಡಿ ಮಾಡ್ಬೇಕು ಕುಸ್ತಿ ಪಡ್ಬೋದು. ಸ್ಕೋರ್ಗಳ ವಿವರ 2-4 ಕೆಂಪು ಪಟ್ಟಿಯವರಿಗೆ 2, ನೀಲಿ ಅವರಿಗೆ ನಮವಾಗಿದೆ. ಬಹಳ ಅತ್ಯುತ್ತಮವಾಗಿ ಸ್ಪೋರ್ಟಿವ್ ಆಗಿ ಆಡಿದ್ದಾರೆ. ಅಜಯ್ BB ಬೆಂಗಳೂರು ದ್ವಿತೀಯ ಸ್ಥಾನವನ್ನ, ನಟರಾಜ್ ಅವರು, ಶಿವಾಜಿ ಫಿಸಿಕಲ್ ಅವರು ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಈಗ +80